ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ಪಿಸುಗುಟ್ಟಿದ ಮುಖಂಡ ಸಲೀಂ ಅವರನ್ನ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸ್ಥಾನದಿಂದ ಅಮಾನತು ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಾದ ಸಲೀಂ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದ್ದು, ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಅವರನ್ನ ಪಕ್ಷದಿಂದ ಶೋಕಸ್ ನೋಟಿಸ್ ನೀಡಲಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಮಾಧ್ಯಮ ಸಂಯೋಜಕ ಸಲೀಂ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಕೆಪಿಸಿಸಿ ವೇದಿಕೆಯಲ್ಲಿಯೇ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಪರ್ಸೆಂಟೇಜ್ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಕಲೆಕ್ಷನ್ ಪಡೆದುಕೊಳ್ತಾ ಇರುವ ಬಗ್ಗೆ ಆರೋಪ ಮಾಡಿ ಡಿಕೆಶಿ ಕಲೆಕ್ಷನ್ ಗಿರಾಕಿ ಎಂದು ಹೇಳಿದರು. ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಕಾಂಗ್ರೆಸ್ ನಾಯಕರ ಈ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಅಲ್ಲದೆ ಆಡಳಿತ ಪಕ್ಷ ಬಿಜೆಪಿ ನಾಯಕರ ಟೀಕೆಗಳಿಗೂ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿಯ ಉಭಯ ನಾಯಕರ ವಿರುದ್ಧ ಕ್ರಮ ಕೈಗೊಂಡಿದ್ದು, ಸಲೀಂ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆಗೊಳಿಸಿದ್ರೆ ವಿಎಸ್ ಉಗ್ರಪ್ಪ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಲೀಂ ಅವರು ಆಧಾರರಹಿತ ಆರೋಪ ಮಾಡಿದ್ದಾರೆ. ಅವರು ಹೇಳಿರುವುದರಲ್ಲಿ ಸತ್ಯಾಂಶವಿಲ್ಲ. ವೇದಿಕೆಯಲ್ಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಡಿರುವ ಮಾತುಗಳು ಅಲ್ಲ, ಆಫ್ ದಿ ರೆಕಾರ್ಡ್ ಅವರಿಬ್ಬರು ವೈಯಕ್ತಿಕವಾಗಿ ಮಾತನಾಡಿಕೊಂಡಿದ್ದಾರೆ ಅಷ್ಟೇ. ಆದರೂ ಅವರ ಮಾತುಗಳನ್ನು ಪಕ್ಷದ ಶಿಸ್ತು ಸಮಿತಿಗೆ ಕಳುಹಿಸಲಾಗಿದ್ದು, ಪರಾಮರ್ಶೆ ನಡೆಸಿ ಸಲೀಂ ಅವರನ್ನ ಅಮಾನತು ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ. ಉಗ್ರಪ್ಪನವರಲ್ಲಿ ವಿವರಣೆ ಕೇಳ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಟ್ವೀಟ್ ಮೂಲಕ ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿರುವಂತಹ ಕಾಂಗ್ರೆಸ್ ಅನಧಿಕೃತ ಮಾತುಗಳನ್ನು ಇಟ್ಟುಕೊಂಡು ರೊಟ್ಟಿ ನೆಕ್ಕುತ್ತಿರುವ ಬಿಜೆಪಿಯವರೇ ನಿಮ್ಮ ಪಕ್ಷದವರಾದ ಎಚ್ ವಿಶ್ವನಾಥ್ ಅವರ ಅಧಿಕೃತವಾಗಿ ಸುದ್ದಿಗೋಷ್ಠಿ ನಡೆಸಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮಾಡಿದ್ದ ಭ್ರಷ್ಟಾಚಾರ ಆರೋಪಗಳಿಗೆ ಮೊದಲು ಉತ್ತರಿಸಿ ಎಂದು ತಿರುಗೇಟನ್ನ ಕೊಟ್ಟಿದೆ. ಏನಾಯ್ತು ಸರ್, 6ರಿಂದ 8% ಇತ್ತು. ಡಿ ಕೆ ಒಂದು 12% ಮಾಡಿತ್ತು. ಡಿ ಕೆ ಮಾಡಿಸಿ ಅಡ್ಜಸ್ಟ್ಮೆಂಟ್ ಸರ್, ಡಿ ಕೆದು ಇದೆ ಜಾಸ್ತಿ. ಉಪ್ಪಾರು ಜಿ ಶಂಕರು, ಹನುಮಂತಪ್ಪ, ಒಬ್ಬ ಬಳ್ಳಾರಿ ಹನುಮಂತಪ್ಪ ಗೊತ್ತಾದ ಹೊಸಪೇಟೆ, ಇವನು ಉಪ್ಪಾರು ಬೆಂಗಳೂರು, ಜಿ ಶಂಕರ್ ಉಡುಪಿ. ಉಪ್ಪಾರು ಬಿಜಾಪುರ. ಬಟ್ ಇಲ್ಲಿ ಮನೆ ಎಸ್ ಎಂ ಕೃಷ್ಣ ಮನೆ ಐತ್ರಿ. ಅಲ್ಲ ಸರ್, ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ. ಬಟ್ ನಿಮ್ಗೆ ಹೇಳಲ್ಲ ಕಣ್ಮುಚ್ಚಿ ಗೊತ್ತಿಲ್ಲ ಸರ್. ಮುಳುಗುಂದು 50-100 ಕೋಟಿ, ಮುಳುಗುಂದು 50-100 ಮಾಡಿದಾನೆ ಅಂದ್ರೆ ಇವನ ಹತ್ರ ಎಷ್ಟಿರ್ಬೋದು ಡಿ ಕೆ ಲೆಕ್ಕಾಗಿ. ಬರೀ ಕಲೆಕ್ಷನ್ ಗಿರಾಕಿ. ನಿಮ್ಗೆ ಗೊತ್ತಿಲ್ಲ, ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷನ ಮಾಡಿಸಿದ ನಮ್ಮದು ತಕ್ಕಡಿ ಹೇಳ್ತಾ ಇಲ್ಲ ಇವೆಲ್ಲ ಕಾರಣ ಇಲ್ಲ ಸರ್. ಭಾರಿ ಹೇಳ್ತಾರೆ. ಮತ್ತು ನೀವು ನೋಡ್ತಾರಲ್ಲ, ಮಾತಾಡೋದು ತೊದಸ್ಬಿಡ್ತಾರೆ. ಲೋ ಬಿ ಪಿನ ನೋಡಿ ನೀವು ಅಂತ ಕುಡುಕರು ಅದನ್ನೇ ಹೇಳಿದ್ದೀವಿ. ಅದೇ ಹೇಳಿ ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರಿಗೆ ಎಲ್ಲ ಮೀಡಿಯಾದವ್ರು ಏನು ಡ್ರಿಂಕ್ಸ್ ಮಾಡಿದ್ರು ಅಂತಾರೆ. ಡ್ರಿಂಕ್ಸ್ ಮಾಡಲಿಲ್ಲ. ಅದು ಆ್ಯಕ್ಚುಲಿ ಲೋ ಬಿ ಪಿ ಇಲ್ಲ, ಮಾತಾಡೋಕ್ಕೆ ಭಾರಿ ಇದೆ. ಎಮೋಷನಲ್ಲಿ ಹೋಗ್ತಾರೆ. ಇನ್ನೊಂದು ಬಾಡಿ ಲ್ಯಾಂಗ್ವೇಜ್ ಇವ್ರದ್ದು ಹೆಂಗಿದೆ ಸರ್, ಸಿದ್ದರಾಮಯ್ಯ ಖಡಕ್ ಅಂದ್ರೆ ಖಡಕ್.